ಡೋಂಬಿವಲಯ ಧಾರ್ಮಿಕ ಸಂಸ್ಥೆ, ಪಶ್ಚಿಮ ವಿಭಾಗ ಸಾರ್ವಜನಿಕ ಸಂಸ್ಥೆ, ನವರಾತ್ರೋತ್ಸವ ಮಂಡಳಿ ಅಂಗಸಂಸ್ಥೆ ಶ್ರೀ ಶನೇಶ್ವರ ಪೂಜಾ ಸಮಿತಿ ರಜತ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಡೋಂಬಿವಲಿ ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರೋತ್ಸವ ಮಂಡಳಿಯ ಅಂಗಸಂಸ್ಥೆ ಶ್ರೀ ಶನೇಶ್ವರ ಪೂಜಾ ಸಮಿತಿಯ ರಜತ ಮಹೋತ್ಸವವು ಇತ್ತೀಚೆಗೆ ನಡೆಯಿತು. ಪೂಜಾ ಸಮಿತಿ ಸ್ಥಾಪನೆಯಾದ ವಿವರವನ್ನು ಮೋಹನ್ ಸಾಲ್ಯಾನ್ ನೀಡಿದರು. ಹಿರಿಯರಾಯನ ದಿವಂಗತ ಸಂಜೀವ ಶೆಟ್ರು, ರವಿ ದಾಸು ಶೆಟ್ರು, ಅಂಚನೆ ಕೃಷ್ಣ ಶೆಟ್ರು, ಸದಾಶಿವ ಚೌಟೇರು ಮುಖಲ್ನ ನೇತೃತ್ವಡು ಈ ಶನಿ ಪೂಜೆ ಶುರು ಮಲ್ಪರೆ ಎಂಕಲಿಗೆ ಮಸ್ತ್ ಸಹಕಾರ ಕೊಡ್ತಾರೆ. ಅಂಚನೆ ಎಂಕಲ್ನ ಧರ್ಮದರ್ಶನ ಅಂಚಿನ ಅಶೋಕ್ ದಾಸ್ ಶೆಟ್ರುಲ್ಲ ಆ ಸಂದರ್ಭಡು ಎಂಕಲಿಗೆ ಊರು ದಿಂಬುಸಾದ ಈ ಒಂಜಿ ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರೋತ್ಸವ ಮಂಡಲದ ರಜತ ಮಹೋತ್ಸವದ ಸವಿ ನೆನಪಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ರಜತ ಮಂಟಪವನ್ನು ಜನವರಿ 5ರಂದು ಸಂಜೆ ಸಮರ್ಪಿಸಲಾಯಿತು. ಜನವರಿ 6ರಂದು ಬೆಳಿಗ್ಗೆ ಶ್ರೀ ಸತ್ಯನಾರಾಯಣ ಮಹಾಪೂಜೆ ನಡೆಯಿತು. ಬಳಿಕ ಉದ್ಯಮಿ ಕೆಡಿ ಶೆಟ್ಟಿ ಅವರು ಅರ್ಪಿಸಿದ ಶ್ರೀ ಶನಿದೇವರ ಬೆಳ್ಳಿಯ ಮೂರ್ತಿಯ ಭವ್ಯ ಮೆರವಣಿಗೆ ಪೂಜಾ ಸ್ಥಳಕ್ಕೆ ಸಾಗಿ ಬಂದಿತು. ಮಧ್ಯಾಹ್ನ ಸೇರಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆಯಾದ ಬಳಿಕ ಮಂಡಳಿಯ ಸದಸ್ಯರಿಂದ ಭಜನೆ ಪ್ರಾರಂಭವಾಯಿತು. ಸಂಜೆ ಕಲಶ ಪ್ರತಿಷ್ಠೆಯಾಗಿ ಶನಿಗ್ರಂಥ ಪಾರಾಯಣವು ಅಹೋರಾತ್ರಿ ನಡೆಯಿತು. ಮಂಡಳಿಯ ಧರ್ಮದರ್ಶಿ ಅಶೋಕ್ ಡಿ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ನಡೆದ 3 ದಿನಗಳ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಪೂಜಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ವಿಭಾಗದ ಸದಸ್ಯರು ಅಲ್ಲದೆ ಊರು ಪರ ಊರ ಭಕ್ತರು ಪಾಲ್ಗೊಂಡು ರಜತ ಸಂಭ್ರಮದಲ್ಲಿ ಭಾಗಿಯಾದರು. ಶ್ರೀ ಶನೇಶ್ವರ ಮಹಾಪೂಜಾ ಮಹೋತ್ಸವದ ರಜತ ಸಂಭ್ರಮ ಯಶಸ್ವಿಯಾಗಿ ನಡೆಯಿತು ಎಂದು ಧರ್ಮದರ್ಶಿ ಅಶೋಕ್ ಶೆಟ್ಟಿ ನುಡಿದರು. ಕಳೆಯ 2 ವರ್ಷ ತುಂಬು 25ನೇ ವರ್ಷ ಆಚರಿಸಿ ಮಲ್ಪನಂಚಿನ ಸಂದರ್ಭಡು ಅಪ್ಪೆಗೆ ರಜದ ಪೀಠ ಅಂಚನೆ ಶನೀಶ್ವರ ಮೂರ್ತಿ ಮಲ್ಪುಡಪಿನ ನಿರ್ಧಾರಕ್ಕೂ ಬತ್ತ ಅಂಡ ಆ ಸಂದರ್ಭಡು ಎಂಕುಲು ಎನ್ನುದಿಚ್ಚ ಆ ಭಜನಾ ಮಂದಿರಗೂ ತಾಗದಿತ್ತಿನ ಜಾಗ ಎಂಕಲಿ ತಿಕ್ಕು ಮಾಡಿದೆ. ಆ ಜಾಗ ತಿಕ್ಕಿನಂಚಿನ ಸಂದರ್ಭ ಅವನಿಗೆ ತುಲ್ನಾ ಬುರ್ಚ ಅಂಪಿನ ಒಂಜಿ ಜಿಜ್ಞಾಸಕ ಒಳಗಾಯ ಭಗವದ್ಭಕ್ತರಾನಿಂಚಿನ ನಿಕುಲು ಖಂಡಿತವಾದ ಸಹಕಾರ ಮಲ್ಪಾರೆ ಪಂಪಿನ ಆ ಒಂದು ಉದ್ದೇಶದಿಂದ ಈ ಒಂದು ಜೈದಿನಂಚಿನ ಸಂದರ್ಭ ನಿಕುಲು ಕೊರಿನಂಚಿನ ಸಹಕಾರ, ನಿಕುಲು ಕೊರಿನಂಚಿನ ಆರ್ಥಿಕ ಸಹಾಯ ಆಯ್ತ ಸಹಾಯದ ಹತ್ರ ಆ ಕೆಲಸ ಭಾರೀ ಪೊರ್ಲುಡಾನು ಪಂಡ್ರೆ ಇಂಕಲಿಗೆ ಸಂತೋಷ ಒಂದುಂಡು. ಅಂಚನೆ ಕಳೆಯ 2 ದಿನದಿಂಚಿ ನಡೆಯುವಂಚಿನ ಕಾರ್ಯಕ್ರಮಕ್ಕೂ ನಿಕುಲು ಮಾತ್ರಲ್ಲ ಬತ್ತದ ಕೊರಿನಂಚಿನ ಆ ಒಂಜಿ ಸಹಕಾರ, ಆ ಒಂಜಿ ಸೇವೆ ಅವೇನು ಇಂಕುಲು ಸದಾ ನೆನಪು. 1984ರಿಂದ ಮಂಡಳಿಯು ನವರಾತ್ರಿ ಉತ್ಸವವನ್ನು ಆಚರಿಸುತ್ತಿದ್ದು ಪ್ರತಿ ತಿಂಗಳ ಮೊದಲ ಶುಕ್ರವಾರ ಭಜನಾ ಸಂಕೀರ್ತನೆ ಇಲ್ಲಿ ನಡೆಯುತ್ತಿದ್ದು ಕ್ರಮೇಣ ಭಕ್ತಾದಿಗಳೆಲ್ಲರೂ ಸೇರಿ ಪ್ರತಿ ವರ್ಷ ಶ್ರೀ ಶನಿದೇವರ ಮಹಾಪೂಜೆಯನ್ನು ಸಾರ್ವಜನಿಕವಾಗಿ ನಡೆಸಲು ಆರಂಭಿಸಿದ್ದರು. ಹೀಗೆ ಮಂಡಳಿಯ ಅಂಗಸಂಸ್ಥೆಯಾಗಿ ಪೂಜಾ ಸಮಿತಿಯು ಸ್ಥಾಪನೆಗೊಂಡಿತು. ಪಶ್ಚಿಮ ವಿಭಾಗ ಸಾರ್ವಜನಿಕ ನವರಾತ್ರೋತ್ಸವ ಮಂಡಳಿಯು ಸುವರ್ಣ ಮಹೋತ್ಸವ ಆಚರಿಸಿದರೆ ಅದರ ಅಂಗಸಂಸ್ಥೆಯಾದ ಶ್ರೀ ಶನೇಶ್ವರ ಪೂಜಾ ಸಮಿತಿಯು ರಜತ ಮಹೋತ್ಸವ ಆಚರಿಸಿದ್ದು ಧಾರ್ಮಿಕ ಸಂಸ್ಥೆಯೊಂದರ ಮಹಾನ್ ಸಾಧನೆಯಾಗಿದೆ. ಇನ್ನಂಜೆ ಜೈರಾಮ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ.